ಬಂದಿದ್ದಾರೆ. ಆಲಿಸಬೇಕಯ್ಯ. ತಲುಪು ಮಾಡಬೇಕ ಪರಾಕ್ರಮದಿಂದ ನೋಡಿದ ಜನಪದದಲ್ಲಿ ಶಂಕರ ರಕ್ಷಣೆ ಮಾಡುತ್ತಂತೆ ಪರಿಪಾಲಿಸಿ ತಮ್ಮ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಈ ಶೋಣಿತಾವರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ತಮ್ಮ ವರ್ತಮಾನ ಕಾಲದಲ್ಲಿ ಈ ಶೋಣಿತಾವರದ ಜನಪದವನ್ನು ಪಾಲಿಸುತ್ತಾ ಬಂದವರಿದ್ದೇವೆ. ತಮ್ಮ ಕೀರ್ತಿ ಪತಾಕೆ ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಏನು ಕಾರಣ? ಒಂದು ಕೈಗೊಂಡು ನೇರವಾಗಿ ಸ್ವರ್ಗವನ್ನಾಡಿ ಸುಮಣಸರನ್ನು ಸದೆಬಡಿದು ಅಧಿಕಾರವನ್ನು ಪ್ರಾಪ್ತಿಸಿಕೊಳ್ಳಬೇಕಾಗಿದೆ. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು, ನೇರವಾಗಿ ನಾಲ್ಕದವರೆಗೆ ಸಾಧು